Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ನಮಸ್ತೆ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿಮಿಡಿತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 co-powered by ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್. ನಮ್ಮ ಈ ಸೂಪರ್ ಸಿಂಗರ್ ಸೀಸನ್ 2 ನ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಸೆಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಶಕುಂತಲಾ ಹೇರ್ ಆಯಿಲ್, ಪ್ರೈಮ್ ಮಸಾಲಾ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ಹಾಡಿನ ಜರ್ನಿ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಜರ್ನಿಯಲ್ಲಿ ಕೊನೆ ತನಕ ತಲುಪೋರು ಯಾರು ಅದಂತೂ ನಮ್ ಕಾದು ನೋಡ್ಬೇಕಷ್ಟೇ. ಸೊ ಹಾಗಿರುವಾಗ ಇವತ್ತಿನ ಹಾಡಿನ ಜರ್ನಿಯ ಹಾಡಿನ ಒಂದು ಪ್ರಯಾಣದ ಮೊದಲ ಸುತ್ತಲ್ಲಿ ಎಷ್ಟೋ ಜನ ಕಂಟೆಸ್ಟೆಂಟ್ಗಳು ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ಇವತ್ತಿನ ರೌಂಡ್ 1 ಮೊದಲ ಸುತ್ತಿಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತು ವಿಜೆ ಡಿಕ್ಸನ್. ಅಂಡ್ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 3 ಘಟಾನುಘಟಿ ಜಡ್ಜಸ್ಗಳು ಜಡ್ಜ್ ಮಾಡ್ಲಿಕ್ಕಿದ್ದಾರೆ. ಸೊ ಐ ಲೈಕ್ ಟು ವೆಲ್ಕಮ್ ಅವರ್ ಜಡ್ಜಸ್. ನಿಮ್ಗೆ ಗೊತ್ತೇ ಇದೆ, ಎಲ್ಲರ ಫೇವ್ರೇಟ್, ನನ್ನ ಫೇವ್ರೇಟ್, ನಿಮ್ಮೆಲ್ಲರ ಫೇವ್ರೇಟ್, ದಟ್ ಈಸ್ ಗುರುಕಿರಣ್ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಹಾಡಿನ ಪ್ರಪಂಚದಲ್ಲಿ ಅದೆಷ್ಟೋ ವೇದಿಕೆಗಳಲ್ಲಿ ಅದೆಷ್ಟೋ ಹಾಡುಗಾರರಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ನಮ್ಮ ಗುರುಕಿರಣ್ ಸರ್ ಅವರು. ಸೊ ಅವರನ್ನು ಇವತ್ತಿನ ಎಪಿಸೋಡ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇನ್ನೊಬ್ರು ಜಡ್ಜ್ ಇದ್ದಾರೆ, ನಿಮ್ಗೆ ಗೊತ್ತೇ ಇದೆ, ನಮ್ಮ ತುಳು ಇಂಡಸ್ಟ್ರಿಯಲ್ಲಿ ಅಲ್ಲದೆ ಉಳಿದ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ತಮ್ಮ ಛಾಪನ್ನು ತಾವು ಮೂಡಿಸಿಕೊಂಡು ಎಲ್ಲರ ಮನೆ ಮಾತಾದಂತಹ ಒನ್ ಆಫ್ ದ ಫೈನೆಸ್ಟ್ ಸಿಂಗರ್, ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ದಟ್ ಈಸ್ ಕದ್ರಿ ಮಣಿಕಾಂತ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಇವತ್ತಿನ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಗಿಟಾರಿಸ್ಟ್, ನಿಮ್ಗೆ ಗೊತ್ತೇ ಇದೆ, ಗಿಟಾರಲ್ಲಾಗಿರ್ಬೋದು, ಮ್ಯೂಸಿಕ್ ಕಂಪೋಸಿಷನ್ ಅಲ್ಲಾಗಿರ್ಬೋದು, ಹಾಗೆಯೇ ನಮ್ಮ ಕಳೆದ ಹಲವಾರು ಸೀಸನ್ಸ್ಗಳಲ್ಲೂ ಕೂಡ ಎಪಿಸೋಡ್ ಅನ್ನು ತುಂಬಾನೇ ಚೆನ್ನಾಗಿ ಜಡ್ಜ್ ಮಾಡಿದಂತಹ ಒನ್ ಆಫ್ ದ ಫೈನೆಸ್ಟ್ ಜಡ್ಜ್ ಬಂದ್ಬಿಟ್ಟು ದಟ್ ಈಸ್ ರಾಜ್ ಗೋಪಾಲ್ ಸರ್ ಅವರು. ಸೊ ಅವರನ್ನು ಕೂಡ ಇವತ್ತಿನ ಎಪಿಸೋಡ್ಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದಾನೆ. ಸೊ ನಮ್ಮ 3 ಜಡ್ಜಸ್ಗಳಂತೂ ರೆಡಿ ಆಗಿದ್ದಾರೆ. ಆ್ಯಂಡ್ ಇವತ್ತಿನ ಎಪಿಸೋಡ್ನ ಮೊದಲ ಸುತ್ತಿನ ಫಸ್ಟ್ ಕಂಟೆಸ್ಟೆಂಟ್ ಕೂಡ ರೆಡಿ ಇದ್ದಾರೆ. ಸೊ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಅನ್ವಿತ್ ಕುಮಾರ್ ಅವರು. ಸೊ ಅನ್ವಿತ್ ಕುಮಾರ್ ಅವರು ಮಲಯ ಮಾರುತ ಸಿನಿಮಾದ ಹಾಡು ಎಲ್ಲೆಲ್ಲೂ ಸಂಗೀತವೇ ಅನ್ನೋ ಹಾಡು ಅಂತ ಹಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಹಾಡ್ತಾರೆ ಅಂತ ನಾವು ವೇಟ್ ಮಾಡ್ಬೇಕಷ್ಟೇ. ಸೊ ಇವತ್ತಿನ ಮೊದಲ ಕಂಟೆಸ್ಟೆಂಟ್ ಅನ್ವಿತ್ ಕುಮಾರ್ ಅವರು, ವೆಲ್ಕಮ್ ಟು ಸ್ಟೇಜ್. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಕೇಳುವ ಕಿವಿಯಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಸ ನಿಸರಿಗ ಸರಿಗ ಸರಿಗ ಮ ಪದ ಮ ನಿಸದ ನಿದ ನಿಸ ನಿ ನಿಸರಿಗ ಮಗ ಸನಿ ನಿತದ ತಮ ಮ ಮಗ ಗ ಸ ಸ, ಎಲ್ಲೆಲ್ಲೂ ಸಂಗೀತವೇ. ಸಂಧ್ಯೆಯು ಬಂದಾಗ ಆಗ ಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಸರಿಗ ಸರಿಗ ಮಮ ಗಾಗ ಮಾಮ ಪದ ಮ ಪದದ ಮ ಪದ ನಿ ಮಾಮ ಪ ಪದ ಪದ ನಿ ಪದ ನಿ ದಾದ ನೀನಿ ಸನಿ ಸರಿಗ ಸರಿಗ ಸನಿ ದಾದ ಮಾಮ ಗಗ ಸ. ಸಂಧ್ಯೆಯು ಬಂದಾಗ ಆಗ ಸಂದ, ಆವುಷೆ ನಗುವಾಗ ಲೋಕವೇ ಚಂದ. ಬಳುಕುವ ಲತೆಯಿಂದ ಅರಳುವ ಹೂವಿಂದ, ಆ
ಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ. ಅನ್ವಿತ್, ಎಷ್ಟು ಸಮಯದಿಂದ ಕಲಿತಾ ಇದೆಯಾ? 7 years. ನಾಟ್ 9? ಶ್ಯೂರ್? Yes sir. ಓಕೆ. 7 to 8 years sir. ಓಕೆ ಓಕೆ. ಅದು ಫಸ್ಟು ನಿನ್ನ ಸ್ವರ ಪಕ್ಕ ಸ್ಥಾನದಲ್ಲಿ ಕೂತ್ಕೊಂಡಿರಲಿಲ್ಲ, ಸೆಕೆಂಡ್ ಚೆನ್ನಾಗಿತ್ತು. Thank you sir. ಓಕೆ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಯಾವಾಗಲೂ ಇಟ್ಸ್ ನಾಟ್ ಲಿರಿಕ್ಸ್, ಸ್ವರ ಸ್ವರನ ಲಿರಿಕ್ಸ್ ಥರ ಹಾಡಬಾರ್ದು. ಸೊ ಹಾಂ, ಅದಕ್ಕೆ ಲಿಟಲ್ ಮೋ ಶ್ರುತಿ ಜೊತೆ ಪ್ರಾಕ್ಟೀಸ್ ಮಾಡಬೇಕು. ಓಕೆ ಸರ್. ಗುಡ್ ಸಿಂಗಿಂಗ್. ಅನ್ವಿತ್ ಮೆಗಾ ಆಡಿಷನಲ್ಲೂ ಕ್ಲಾಸಿಕಲ್ ಟೈಪೇ ಹಾಡಿದ್ದಲ್ವಾ ಹಾಡು? ಹೌದು ಸರ್. ನಟನ ವಿಶಾರದ ಹಾಡಿದ್ದ? ಹಾಂ. ಓಕೆ. ಅಲ್ಲ, ಎಲ್ಲ ಬೇರೆ ವರ್ಸಟಾಲಿಟಿ ಬೇರೆ ಹಾಡು ಹಾಡ್ಬೋದಲ್ವಾ? ಹಾಂ, ಹಾಡ್ಬೋದು. ಗೊತ್ತು ಸರ್. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಒಬ್ಬರು ಕಂಟೆಸ್ಟೆಂಟ್ ಚೆನ್ನಾಗಿ ಹಾಡಿ ಆಯಿತು, ಬಟ್ ಅವರ ಒಂದು ಹಾಡುಗಾರಿಕೆಯ ಜಡ್ಜ್ಮೆಂಟ್ ಅಂತೂ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಬಟ್ ಎನಿವೇ, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಮೇಘಾ ಪೈ ಅವರು. ಸೊ ಮೇಘಾ ಪೈ ಅವರು ಹಾಡ್ತಿರುವಂಥ ಹಾಡು ರಂಗೀಲಾ ಸಿನಿಮಾದ ಹಾಡು ಹೇ ರಾಮ ಅಂತ ಹೇಳುವಂಥ ಒಂದು ಹಾಡು. ಆ ಹಾಡು ತುಂಬಾ ಒಂದು ವೆರೈಟಿಯಲ್ಲಿ ಅದು ಬಂದಿದೆ ಕಂಪೋಸಿಷನಲ್ಲಿ. ಬಟ್ ಇವತ್ತಿನ ಈ ರೌಂಡಲ್ಲಿ ಮೇಘಾ ಪೈ ಅವರು ಯಾವ ರೀತಿ ಹಾಡ್ತಾರಂತ ವೆಯ್ಟ್ ಮಾಡಬೇಕಷ್ಟೇ. ಸೊ ಇನ್ಯಾಕ್ ತಡ, ಲೆಟ್ಸ್ ವೆಲ್ಕಮ್ ಮೇಘಾ ಪೈ. पायलिया झनकार मोरे, पायलिया झनकार मोरे, झनन झनन बाजे झनकार, पायलिया झनकार. पिया समझाऊं समझत नाही, आ अब क्या सितम है, कैसे जिद करने लगे, जाने तुमने क्या क्या सोचा आगे आगे, हम
सोचा है रात और दिन तुझे प्यार करेंगे हम, डरते हो क्यों हो जाने मन मेरे प्यार से। हराम आए क्या हुआ, क्यों ऐसे हमें सताने लगे, तुम इतनी प्यारी हो सामने, हम काबू में कैसे रहे। जाओ हमको तो आती शर्म है, तेरी ऐसी अदा पे तो फिदा हम है। हराम आए क्या हुआ, क्यों ऐसे हमें सताने लगे, तुम इतनी प्यारी हो सामने, हम काबू में कैसे रहे। ಮೇಘಾ ಪೈ Yes. ವಾಯ್ಸ್ ಟೆಕ್ಸ್ಚರ್ ಡಿಫ್ರೆಂಟ್ ಆಗಿದೆ. ಇಟ್ಸ್ ವೆರಿ ರಾ, ಬಟ್ ಅದರ ಮೇಲೆ ತುಂಬಾ ಕಂಟ್ರೋಲ್ ಬೇಕು. ಪಿಚ್ಚಿಂಗ್ ಆಗಲಿ ಯಾವುದೇ ಆಗಲಿ. ಫಸ್ಟ್ ಐ ಥಿಂಕ್ ಯು ಸ್ಯಾಂಗ್ ಸಮಥಿಂಗ್ ಎಲ್ಸ್ ಆ್ಯಂಡ್ ವಿ ಆರ್ ಆಲ್ ಕನ್ಫ್ಯೂಸ್ಡ್. ಸೊ ತುಂಬಾ ಕಂಟ್ರೋಲ್ ಬೇಕು ವಾಯ್ಸಲ್ಲಿ. ಆಮೇಲೆ ದ ಫೀಲಿಂಗ್ ಆಲ್ಸೋ, ಬಿಕಾಸ್ ಇಟ್ಸ್ ಅ ವೆರಿ ಸೆನ್ಶುವಲ್ ಕೈಂಡ್ ಆಫ್ ಅ ಸಾಂಗ್, ಅ ಗ್ರೇಟ್ ಕಂಪೋಸಿಷನ್. ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಇರಲಿ ಆ್ಯಂಡ್ ಟ್ರೈ ಟು ಫೀಲ್ ದ ಸಾಂಗ್ ಆಲ್ಸೋ. ಯಾ, ಗುಡ್ ಲಕ್. ಯು ಲರ್ನ್ ಸಿಂಗಿಂಗ್, ಹ? ಕಲಿತಾ ಇದ್ದೀರಾ? ಹೌದು ಸರ್. ಯಾರ ಹತ್ರ? ವಿಠಲ್ ದಾಸ್ ಭಟ್, ಉಡುಪಿ. ಓಕೆ, ಯಾವ ರಾಗ ಇದು? ಪುರಿಯ ಧನಶ್ರೀ. ಕಾಮವರ್ದಿನದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮೇಘಾ ಪೈ ಅವರಂತೂ ಚೆನ್ನಾಗಿ ಹಾಡಿ ಆಯಿತು. ಬಟ್ ಇವರ ಹಾಡುಗಾರಿಕೆ ಯಾವ ರೀತಿ ಇತ್ತು, ಟೆಕ್ನಿಕಲಿ ಯಾವ ರೀತಿ ಆಯಿತು, ಸೆಲೆಕ್ಟ್ ಆಗ್ತಾರಾ ಇಲ್ವಾ ಅಂತ ಹೇಳೋದು ಜಡ್ಜಸ್ ಅವರ ಕೈಯಲ್ಲಿದೆ. ಬಟ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಶ್ರೇಯಸ್ ಅವರು. ಸೊ ಶ್ರೇಯಸ್ ಅವರು ಯಾವ ಹಾಡು ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಂಶಿ ಸಿನಿಮಾದ ಹಾಡು ಏನಾಯ್ತು ಇದೇನಾಯ್ತು ಕೇಳಿರ್ತೀರಲ್ವಾ. ಸೊ ಏನಾಯ್ತು ಅಂತ ನಮ್ಗಂತೂ ಗೊತ್ತಿಲ್ಲ, ಅವರು ಹಾಡದೆ. ಬಟ್ ಯಾವ ರೀತಿ ಹಾಡ್ತಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಏನಾಯ್ತು ಇದೇನಾಯ್ತು ವಿಧಿಯಾಟ, ಏನಾಯ್ತು ನೀನಿಲ್ಲ ನಿನ್ನೋರಿಲ್ಲ, ನಿನ್ನ ನೆರಳೇ ನಿನಗಿಲ್ಲ, ಸಂಚಾರಿ 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 ನಡೆ ನಡೆಸೋನು ವಿಧಿ ನೋಡು, ನಡೆಯೋದೇ ನಿನ ಪಾಡು. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ, ಏನಾಯ್ತೋ. ಯಾರನ್ನು ಕೊಲ್ಲಲು ಆಯುಧ ನೀನು, ಏನನ್ನು ಗೆಲ್ಲಲು ದಳವು ನೀನು. ನಿನ್ನ ಕೋಪ ತಾಪ ನಿನಗೇನೆ ಶಾಪ, ಮುಂದೇನು ನೀ ಹೇಳೆಯ. ನುಚ್ಚು ನೂರು ಆಯ್ತೆ ಹೆತ್ತೋಳ ಆಸೆ, ಕರಗುವುದೇ ವಿಧಿ ಹೃದಯ. ಅದುವರೆಗೂ ತಡೆಯುವೆಯ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ, ಏನಾಯ್ತೋ ನೀನಿಲ್ಲ ನಿನ್ನೋರಿಲ್ಲ, ನಿನ್ನ ನೆರಳೇ ನಿನಗಿಲ್ಲ. ಶ್ರೇಯಸ್, ಎಸ್ ಸರ್. ಏನಾಯಿತು ಇದೇನಾಯಿತು, ಫುಲ್ ಸಾಂಗ್ ಪಿಚ್ ಇರಲಿಲ್ಲಲ್ಲ, ಥ್ರೂಔಟ್ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿಲ್ವಾ? ಪಿಚ್ ಲೋ ಮಾಡಿದ್ದೀನಿ ಸರ್. ಅಲ್ಲಲ್ಲ, ನೀವು ಏನು ಮಾಡ್ಕೊಂಡಿದ್ದೀರಲ್ಲ ಅದಕ್ಕೂ ಸ್ವಲ್ಪ ಫ್ಲ್ಯಾಟ್ ಆಡ್ತಾಯಿದ್ರಿ.
ಥ್ರೂ ಔಟ್ ಸಾಂಗ್ ಸ್ವಲ್ಪ ಅಲ್ಲ, ತುಂಬ ಪಲ್ಲವಿ ಎಲ್ಲ ಕಡೆನೂ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ನೋಡೋಣ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್. ತುಂಬ ಶೇಕಿ ಇತ್ತು, ಸೊ ಅದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಶೇಕಿ ಇತ್ತು. ಅದು ಗಮಕನ ಅಥವಾ ಶೇಕ್ ಅಂತ ಗೊತ್ತಾಗಲಿಲ್ಲ. ಇಲ್ಲ ಮಾಡಿದ್ದು. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಶ್ರೇಯಸ್ ಅವರ ಹಾಡಂತೂ ಮುಗೀತು. ತುಂಬಾನೇ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಜಡ್ಜಸ್ಸಿಗೆ ಹಿಡಿಸ್ಲಿಲ್ವಾ, ಸೆಲೆಕ್ಟ್ ಆಗ್ತಾರಾ ಇಲ್ವಾ, ಏನಾಯ್ತು ಅಂತ ಕೇಳಿದ್ರು. ಬಟ್ ಏನಾಯ್ತು ಅಂತ ನನಗೂ ಗೊತ್ತಾಗಿಲ್ಲ. ಬಟ್ ಹಾಡಂತೂ ಚೆನ್ನಾಗಿ ಹಾಡಿದ್ರು. ಸೊ ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಅಂತ ಹೇಳ್ತಾ, ಇವತ್ತಿನ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಸೂಪರ್ ಸಿಂಗರ್ ಸೀಸನ್ 2 ಕೋ-ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಇವತ್ತಿನ ಈ ಒಂದು ಹಾಡಿನ ಜರ್ನಿಯಲ್ಲಿ ಎಷ್ಟೋ ಸಿಂಗರ್ಸ್ ಬಂದ್ರು, ಹಾಡಿದ್ರು. ಬಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತೂ ಕರೆಯುವಂತಹ ಟೈಮ್ ಬಂದಿದೆ. ಬಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ನಾವು ಕರೆಯಬೇಕಾದ್ರೆ ನೀವು ಅವರ ಹಾಡು ಯಾವ ಹಾಡ್ತಾರೆ, ಹೇಗೆ ಆಡ್ತಾರೆ ಅಂತ ನೋಡಬೇಕಾದ್ರೆ ಸ್ವಲ್ಪ ಹೊತ್ತು ಕಾಯಬೇಕು. ವಿಲ್ ಟೇಕ್ ಅ ಕಮರ್ಷಿಯಲ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 ಕೋ-ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಒನ್ಸ್ ಅಗೈನ್ ವೆಲ್ಕಮ್ ಟು ಆಲ್ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸೆಟಡಲ್ ಡೆವಲಪರ್ಸ್, ಅಮೃತ್ ನೋನಿ, ಶಕುಂತಲಾ ಹೇರ್ ಆಯಿಲ್, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ ಮತ್ತು ಶಶಿ ಸೋಪ್. ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಯಾರು ಅಂತ ಹೇಳಿದ್ರೆ ಹರೀಶ್ ಅವರು. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ, ಕರ್ನಾಟಕದಾದ್ಯಂತ ಬಂದಂಥ ಹಾಡುಗಾರರಿದ್ದಾರೆ, ಅದರಲ್ಲೂ ಧಾರವಾಡದಿಂದ ಹರೀಶ್ ಅವರು ಬಂದಿದ್ದಾರೆ. ಸೊ ಹರೀಶ್ ಅವರು ಯಾವ ರೀತಿ ಹಾಡ್ತಾರೆ, ಆಲ್ರೆಡಿ ಎರಡು ರೌಂಡ್ಸ್ಗಳನ್ನು ಪಾಸ್ ಆಗಿ ಬಂದಿದ್ದಾರೆ. ಮೆಗಾ ಆಡಿಷನ್ ಎಲ್ಲ ಮುಗಿಸಿ ಫಸ್ಟ್ ರೌಂಡಲ್ಲಿ ಹಾಡ್ತಾ ಇರುವಂಥ ಹಾಡು ಯಾವುದು ಅಂತ ಹೇಳಿದ್ರೆ ಈ ಕನ್ನಡ ಮಣ್ಣನ್ನು ಮರಿಬೇಡ. ಸೊ ಕನ್ನಡದ ಅಭಿಮಾನಿಗಳಿಗೆ ಒಂದು ಅರ್ಪಿಸುವಂತಹ ಒಂದು ವಂಡರ್ಫುಲ್ ಹಾಡು ಇದು, ಸೋಲಿಲ್ಲದ ಸರದಾರ ಸಿನಿಮಾದ ಹಾಡು. ಸೊ ಹರೀಶ್ ಅವರು ಯಾವ ರೀತಿ ಹಾಡ್ತಾರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ವೆಲ್ಕಮ್ ಹರೀಶ್ ಫ್ರಮ್ ಧಾರವಾಡ. ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು, ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾದಿನ, ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರದಿ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ
ಮೇಳವ ಕನ್ನಡ ರೋಮಾಂಚನವೀ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಥ್ಯಾಂಕ್ ಯು ಹರೀಶ್. ಯಾವ ಊರು ನಿಮ್ಮದು? ಸರ್ ನಮ್ಮದು ಹಾವೇರಿ ಸರ್. ಓ ಹಾವೇರಿ, ಓಕೆ ಓಕೆ, ಗುಡ್ ಮಾ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಸೊ ಈ ಕನ್ನಡ ಮಣ್ಣನ್ನು ಮರಿಬೇಡ ಅಂತ ಹಾಡೊಂದು ಬಹಳ ಮೀನಿಂಗ್ಫುಲ್ ಆದಂತಹ ಹಾಡು, ತುಂಬಾನೇ ಚೆನ್ನಾಗಿ ಹಾಡಿದ್ರು ಹರೀಶ್ ಅವರು. ಸೊ ಆಲ್ ದ ವೆರಿ ಬೆಸ್ಟ್ ಹರೀಶ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡುವಂತಹ ಟೈಮ್ ಬಂದಿದೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಅಂತೂ ನಿಮ್ಗೆ ಗೊತ್ತೇ ಇದೆ, ತುಂಬಾನೇ ಒಂದು ಫೇವ್ರೆಟ್ ಹಾಡು, ತುಂಬಾನೇ ಒಂದು ಬ್ಯೂಟಿಫುಲ್ ಆದಂತಹ ಹಾಡು. ಸೊ ಯಾವ ಹಾಡು ಅಂತ ಹೇಳಿದ್ರೆ ರಂಬೆ ಈ ವಯ್ಯಾರದ ಗೊಂಬೆ. ಸೊ ಈ ಹಾಡು ನೀವು ಕೇಳಿರ್ತೀರ, ತುಂಬಾನೇ ಚೆನ್ನಾಗಿರುವಂತಹ ಹಾಡು. ಸೊ ಈ ಹಾಡನ್ನು ಹಾಡಲಿಕ್ಕೆ ಮಹಾಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮಹಾಲಕ್ಷ್ಮಿ. ರಂಬೆ ಈ ವಯ್ಯಾರದ ರಂಬೆ ಗೊಂಬೆ ನಾ ಕರ್ಪೂರದ ಗೊಂಬೆ ನನ್ನ ತವರೂರು ಆ ಗುಂಬೆ ಅಲ್ಲಿಂದಲೇ ಬಂದ ದಾಳಿಂಬೆ ಹೊಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ ರಂಬೆ ಈ ವಯ್ಯಾರದ ರಂಬೆ ಗೊಂಬೆ ನಾ ಕರ್ಪೂರದ ಗೊಂಬೆ. ತುಂಬಿದ ತುಟಿಯಲ್ಲಿದ ಸವಿದೆ ನಿನ್ನ ಟ್ಯಾಂಕು ನನ್ನಿಯದೆ ಎಲ್ಲವೂ ಅನುರಾಗದ ಬ್ಯಾಂಕು ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನ್ನ ರ್ಯಾಂಕು ಎಲ್ಲರ ಮನದ ಆಸೆಗೆ ನಾನಾಗುವೆ ಲಿಂಕು ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲಾನು ನಾ ಬಲ್ಲೆ ನೆನೋ ಕೊಡಬಲ್ಲೆ ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲಾನು ನಾ ಬಲ್ಲೆ ನೆನೋ ಕೊಡಬಲ್ಲೆ ಕೊಟ್ಟಾಗ ಕೋಲಾಹಲ ಶಕ್ತಿ ರಂಬೆ ಈ ವಯ್ಯಾರದ ರಂಬೆ ಗೊಂಬೆ ನಾ ಕರ್ಪೂರದ ಗೊಂಬೆ. ಮಹಾಲಕ್ಷ್ಮಿ ಇನ್ನೊಂದು ಸಲ ಈ ಸಾಂಗ್ ಹಾಗೆ ವಿದೌಟ್ ಟ್ರ್ಯಾಕ್ ಹಾಡಿ, ಜಸ್ಟ್ ಪಲ್ಲವಿ ಮಾತ್ರ. ತುಂಬಿದ ತುಟಿಯಲ್ಲಿದೆ ಸವಿಜೆ ನಿನ್ನ ಟ್ಯಾಂಕು ನನ್ನಿಯದೆ ಎಲ್ಲವೂ ಅನುರಾಗದ ಬ್ಯಾಂಕು ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನ್ನ ರ್ಯಾಂಕು ಎಲ್ಲರ ಮನದ ಆಸೆಗೆ ನಾನಾಗುವೆ ಲಿಂಕು. ಓಕೆ ಓಕೆ, ನಿಮ್ದು ಜನರಲ್ ವಾಯ್ಸ್ ಇದೇ ಥರನಾ ಇಲ್ಲ ಬೇರೆ ಥರ ನಾರ್ಮಲ್, ಆರ್ ಯು ಆರ್ ಮೇಕಿಂಗ್ ಅಪ್ ದಿಸ್ ವಾಯ್ಸ್? ಜನರಲ್ ಯಾವೆಲ್ಲ ಸಾಂಗ್ ಇದೆ ಆ ಥರ ಹಾಡ್ತೇನೆ. ಓಕೆ ಫೈನ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮಹಾಲಕ್ಷ್ಮಿ ಅವರಂತೂ ತುಂಬಾನೇ ಚೆನ್ನಾಗಿ ನಮ್ಮನ್ನು ಮನೋರಂಜಿಸಿದ್ದಾರೆ, ತುಂಬಾನೇ ಚೆನ್ನಾಗಿ ಹಾಡಿದ್ರು ಕೂಡ. ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಫಾರ್ ದ ರಿಸಲ್ಟ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಬರ್ತಾ ಇರುವ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಪುಂಡರೀಕ ಅವರು. ಸೊ ಪುಂಡರೀಕ ಅವರು ಹಾಡ್ತಾ ಇರುವಂತಹ ಹಾಡು ತುಂಬಾನೇ ಚೆನ್ನಾಗಿರುವಂತಹ ಹಾಡು, ಒಂದು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹೇಳಿ. ಸೊ ಇಷ್ಟು ಚೆನ್ನಾಗಿರೋ ಹಾಡು, ಮೀನಿಂಗ್ಫುಲ್ ಆದಂತಹ ಹಾಡು, ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ನೋಡುವ ಪುಂಡರೀಕ ಅವರು ಹೇಗೆ ಹಾಡ್ತಾರಂತ. ಲೆಟ್ಸ್ ವೆಲ್ಕಮ್ ಹಿಮ್.
ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತದ ಸವಿದೆ ನಾಲಗೆಗೆ, ಅಮೃತದ ಸವಿದೆ ನಾಲಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಪುಂಡರೀಕ್ ಅವರೇ, ಓಕೆ ಸರ್. ಎಲ್ಲಿಂದ ಬರ್ತಿದ್ದೀರಾ? ಸರ್ ಕಿತ್ತೂರ್ಲಿಂದ ಸರ್. ಓಕೆ, ಯು ಗಾಟ್ ಅ ಡಿಫ್ರೆಂಟ್ ವಾಯ್ಸ್, ನಿಮ್ಮದೇ ಆದೊಂದು ವಾಯ್ಸ್ ಟೆಕ್ಸ್ಚರ್ ಇದೆ, ನಿಮ್ಮದೇ ಓನ್ ವಾಯ್ಸ್, ಚೆನ್ನಾಗಿ ಆಡ್ತೀರಿ. ಓಕೆ ಸರ್. ನೀವು ಜಾನಪದ ಎಲ್ಲ ಹಾಡ್ತೀರಾ ಆ ಕಡೆ ಏನಾದರೂ? ಹಾಂ ಹಾಂ ಸರ್, ಆಡ್ತೀವಿ. ಅದೇ ನೀವು ಆಲಾಪ ಎಲ್ಲ ಆ ಥರ ತೆಗಿತೀರಾ, ಚೆನ್ನಾಗಿದೆ. ವಿ ಗಾಟ್ ಅ ಡಿಫ್ರೆಂಟ್ ವಾಯ್ಸ್, ನೋಡೋಣ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಸೊ ಎವ್ರಿಬಡಿ ಈಸ್ ಗಿಫ್ಟೆಡ್ ಡಿಫ್ರೆಂಟ್ಲಿ, ಎಲ್ಲ ಒಂದೊಂದು ಸ್ಟೈಲಲ್ಲಿ ಹಾಡಿದ್ದಾರೆ. ಸೊ ಐ ಥಿಂಕ್ ನಾವು ಈಗ ವಿ ಹ್ಯಾವ್ ಟು ಸೆಲೆಕ್ಟ್ ದ ಲಕ್ಕಿ 3 ಅಂತ ಹೇಳಬೇಕು. ಎಲ್ಲರೂ ಚೆನ್ನಾಗಿ ಹಾಡಿದ್ದೀರಾ, ಹೂ ಆರ್ ಸೆಲೆಕ್ಟೆಡ್ ಡೈರೆಕ್ಟ್ಲಿ. ಆಮೇಲೆ ಉಳಿದವರಿಗೆ ಚಾನ್ಸ್ ಡೆಫಿನೆಟ್ ಆಗಿದೆ, ಬಟ್ ಡೇಂಜರ್ ಝೋನಿಂದ ಪಿಕ್ ಮಾಡ್ತೀವಿ ಫೈನಲ್. ಈ ಸಲ ಅನ್ವಿತ್ ಕುಮಾರ್, ಹರೀಶ್ ಮತ್ತು ಪುಂಡರೀಕ ಮೂವರು ಡೈರೆಕ್ಟು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಉಳಿದ 4ರಲ್ಲಿ ಐ ಥಿಂಕ್ ಇವನ್ ಉಳಿದ ಚೆನ್ನಾಗಿ ಹಾಡಿದ್ದೀರಿ. ವಿಲ್ ಜಸ್ಟ್ ಸಿ ಇನ್ ದ ನೆಕ್ಸ್ಟ್ ರೌಂಡ್ ಏನಾಗುತ್ತೆ ಅಂತ. ಓಕೆ, ಆಲ್ ದಿ ಬೆಸ್ಟ್ ಯು ಗೈಸ್. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮ ಎಲ್ಲ ಹಾಡುಗಾರರು ತಮ್ಮ ಹಾಡಿನ ಒಂದು ಚಾಕಚಕ್ಯತೆಯನ್ನು ತೋರಿಸಿ ಆಯಿತು. ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ, ಎಲ್ಲರೂ ಬೆಸ್ಟಾಗಿ ಹಾಡಿದ್ದಾರೆ, ಬಟ್ ಎಲ್ಲರೂ ಮುಂದಿನ ರೌಂಡ್ ಹೋಗ್ತಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಬಟ್ ಎನಿವೇ, ರೌಂಡ್ ಅಂತೂ ಮುಗಿಲಿಲ್ಲ. ಹಾಡಿನ ಇನ್ನಷ್ಟು ಝಲಕ್ ಏನಿದೆ ಅದು ಇನ್ನೂ ಪೆಂಡಿಂಗ್ ಇದೆ. ಆದರೆ ಇವತ್ತಿನ ಎಪಿಸೋಡ್ಗಂತೂ ಫುಲ್ ಸ್ಟಾಪ್ ಹಾಕುವ ಟೈಮ್ ಬಂದಿದೆ. ಒನ್ಸ್ ಅಗೇನ್ ಐ ಲೈಕ್ ಟು ಥ್ಯಾಂಕ್ ಅವರ್ ಜಡ್ಜಸ್, ದಟ್ ಈಸ್ ಗುರುಕಿರಣ್ ಸರ್, ರಾಜಗೋಪಾಲ್ ಸರ್ ಆ್ಯಂಡ್ ಕದ್ರಿ ಮಣಿಕಾಂತ್ ಸರ್. 3 ಜಡ್ಜಸ್ ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಮ್ಮೆಲ್ಲ ವೀಕ್ಷಕರಿಗೆ ಕೂಡ ಒನ್ಸ್ ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ ವಿಜೆ ಡಿಕ್ಸನ್ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.